ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ವಿದ್ಯಾಗಮ ಯೋಜನೆಯ ಪರಿಣಾಮ ಶಿಕ್ಷಕ ದಂಪತಿಗೆ ಕೋವಿಡ್ ಶಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ದಂಪತಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿಗೆ ಡಿಸಿ ಡಾಕ್ಟರ್ ರಾಜೇಂದ್ರ ಕೆವಿ ಸೂಚನೆಯನ್ನ ನೀಡಿದ್ದು, ಅತ್ಯುನ್ನತ ಚಿಕಿತ್ಸೆ ನೀಡಲು ಇಂಡಿಯನ್ ಆಸ್ಪತ್ರೆ ವೈದ್ಯರಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಪದ್ಮಾಕ್ಷಿಯವರ ಸಂಪೂರ್ಣ ವೆಚ್ಚ ಸರ್ಕಾರವೇ ಭರಿಸಲಿದೆ. ತಜ್ಞ ವೈದ್ಯರ ಮೂಲಕ ಉನ್ನತ ಚಿಕಿತ್ಸೆ ನೀಡಲು ದೂರವಾಣಿ ಮೂಲಕ ಡಿಸಿ ಸೂಚನೆ ನೀಡಿದ್ದಾರೆ. ತನ್ನ ಹೆತ್ತವರಿಗೆ ವಿದ್ಯಾಗಮ ಯೋಜನೆಯಿಂದ ಕೋವಿಡ್ ಸೋಂಕು ತಗುಲಿರುವ ಬಗ್ಗೆ ಮತ್ತು ಆಸ್ಪತ್ರೆಯಲ್ಲಿರುವ ತನ್ನ ತಾಯಿ ಆಸ್ಪತ್ರೆಯ ಬಿಲ್ ಭರಿಸಲು ಒದ್ದಾಡುತ್ತಿರುವ ತನ್ನ ತಂದೆಯ ಸಂಕಷ್ಟದ ಬಗ್ಗೆ ಶಿಕ್ಷಕ ದಂಪತಿಯ ಪುತ್ರಿ ಐಶ್ವರ್ಯ ಟ್ವೀಟ್ ಮಾಡಿದ್ರು. ಈ ಟ್ವೀಟ್ ವ್ಯಾಪಕವಾಗಿ ವೈರಲ್ ಆಗಿದ್ದು, ಇದೀಗ ದಂಪತಿಯ ನೆರವಿಗೆ ಸರ್ಕಾರ ಮುಂದೆ ಬಂದಿದೆ. ಇವತ್ತು ಪದ್ಮಾಕ್ಷಿಯವರು ಏನು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಕೊರೋನಾದಿಂದ ಸಮಸ್ಯೆಗೊಳಗಾಗಿದ್ದರು, ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಮತ್ತು ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳ ಬಗ್ಗೆ ನೋಡ್ಕೊಳ್ಳಿಕ್ಕೋಸ್ಕರ ನಾನೀಗ ಈ ಆಸ್ಪತ್ರೆಗೆ ಇಂಡಿಯಾನ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ. ಮೊದಲನೇದಾಗಿ ಬಿಟ್ಟು ಅವರು ನಿನ್ನೆ ಕೊರೋನಾ ಪರೀಕ್ಷೆ ಮಾಡಿದಾಗ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಭಾಳ ಒಂದು ಸಂತೋಷದ ವಿಷಯ. ಆದರೆ ಕೊರೋನಾ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ ಶ್ವಾಸಕೋಶ ಇತ್ಯಾದಿ ಅಂಗಗಳಿಗೆ ತೊಂದರೆ ಕೊಡೋದ್ರಿಂದಾಗಿ ಅವರ ಅಂಗ ಮುಖ್ಯವಾಗಿ ಶ್ವಾಸಕೋಶದ ಒಂದು ತೊಂದರೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಅವರು ಆಕ್ಸಿಜನ್ ಥೆರಪಿಲಿದ್ದಾರೆ, ವ್ಯಾಂಟಿಲೇಟರ್ ಏನಿಲ್ಲ. ಸೊ ಅದನ್ನಾಗಿ ಬಿಟ್ಟು ಆರೋಗ್ಯ ಸ್ಟೇಬಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಈ ಸಂಸ್ಥೆಯ ಮುಖ್ಯಸ್ಥರೊಟ್ಟಿಗೆ ಮಾತಾಡಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಎಷ್ಟೇ ಒಂದು ಬೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟನ್ನು ಕೊಡಿ, ಆರ್ಥಿಕವಾದಂಥ ಒಂದು ಸಮಸ್ಯೆಗಳಿಗೆ ಸರ್ಕಾರ ಬರೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಿ ಮಾತಾಡಿದ್ದಾರೆ. ಸೊ ಅದನ್ನಾಗಿ ಬಿಟ್ಟು ಮಂಗಳೂರಿನಲ್ಲಿ ಏನು ಬೆಸ್ಟ್ ಟ್ರೀಟ್ಮೆಂಟ್ ಸಿಗ್ತದೋ ಅದನ್ನು ಕೊಡಲಿಕ್ಕೆ ಇಲ್ಲಿಯ ಆಸ್ಪತ್ರೆಯ ತಜ್ಞ ವೈದ್ಯರು ಮತ್ತು ಮುಖ್ಯಸ್ಥರು ಕೂಡ ಒಪ್ಕೊಂಡಿದ್ದಾರೆ. ಸರ್ಕಾರದ ಪರವಾಗಿ ಡಿ ಸಿ ಅವರು ಈ ಆಸ್ಪತ್ರೆಯವರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ.